ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ವೈಭರತ್ ಶೆಟ್ಟಿ, ಭಜನೆ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ದೇವರನ್ನು ತಲುಪಲು ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗಗಳಿಂದ ಸಾಧ್ಯ ಎಂದು ಹಿರಿಯರು ಹೇಳಿದ್ದಾರೆ. ಭಜನೆ ಭಕ್ತಿ ಮಾರ್ಗದ ಒಂದು ಭಾಗ. ಭಜನೆ ಬಗ್ಗೆ ತಪ್ಪು ಮಾತುಗಳನ್ನಾಡುತ್ತಿದ್ದಾರೆ ಎಂದರೆ ಅವರವರ ಭಾವನೆ ಏನೆಂಬುದು ತಿಳಿಯುತ್ತದೆ. ನೋಡುವವರ ಮನಸ್ಸು ನಿಷ್ಕಲ್ಮಶವಾಗಿದ್ದರೆ ಭಕ್ತಿ ಕಾಣುತ್ತದೆ ಎಂದರು. ಭಜನೆಯ ಬಗ್ಗೆ ಯಾರಾದರೂ ತಪ್ಪು ಮಾತುಗಳನ್ನು ಆಡ್ತಿದ್ರೆ ಅದು ಆ ನೋಡುವ ಮನಸ್ಸೇನಿದೆ, ನೋಡುವ ಕಣ್ಣುಗಳಿಗಿಂತ ಜಾಸ್ತಿಯಾಗಿ ನೋಡುವ ಮನಸ್ಸೇನಿದೆ, ಆ ಮನಸ್ಸಿನಲ್ಲಿ ಕಲ್ಮಶಗಳಿದ್ದರೆ ನನಗೆ ಯಾವುದು ಬೇಕೋ ಅದನ್ನೇ ನೋಡುವಂಥ ಪ್ರಯತ್ನ ಆ ಮನಸ್ಸು ಮಾಡ್ತದೆ. ನೋಡುವಂಥವನ ಮನಸ್ಸು ಮತ್ತು ಹೃದಯ ನಿಷ್ಕಲ್ಮಶವಾಗಿದ್ದರೆ ಅವನಿಗೆ ಅದರಲ್ಲಿ ಭಕ್ತಿ ತೋರ್ತದೆ. ಬೇರೆ ಮನಸ್ಸಿನವರಿಗೆ ಅವ್ರಿಗೆ ಯಾವುದು ಬೇಕೋ ಅದು ತೋರ್ತದೆ. ಎಡಪಂಥೀಯ ಚಿಂತನೆಗಳು ಹೆಚ್ಚಿರುವ ಮನಸ್ಥಿತಿಯವರಿಂದ ಭಜನೆ, ಕುಣಿತ ಭಜನೆ, ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಬರಲು ಸಾಧ್ಯ. ಇದಕ್ಕೆ ನಾವು ಪ್ರತಿಕ್ರಿಯಿಸಬೇಕಾದ ಅವಶ್ಯಕತೆ ಇಲ್ಲ. ಸನಾತನ ಧರ್ಮಕ್ಕೆ ಸಾವಿರಾರು ವರ್ಷಗಳಷ್ಟು ಭವ್ಯ ಇತಿಹಾಸವಿದೆ ಎಂದರು. ಮಾತಾಡೋರು ಮಾತಾಡ್ತಾ ಇದ್ದಾರೆ, ಅವರವರ ದೃಷ್ಟಿಕೋನದಿಂದ ಅವರವರು ಮಾತಾಡ್ತಾ ಇದ್ದಾರೆ. ನಾವು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಸನಾತನ ಧರ್ಮ ಈಗ ಮೊನ್ನೆ 1 ವರ್ಷ 2 ವರ್ಷದ ಹಿಂದೆ ಹುಟ್ಟಿದಂಥ ವಿಷಯ ಅಲ್ಲ, ಸಾವಿರಾರು ವರ್ಷಗಳಿಂದ ಬಂದಂಥ ಒಂದು ವಿಷಯ. ಈಗೆಲ್ಲ ನಡುವೆಯಲ್ಲಿ ಇದನ್ನು ಮಾತಾಡೋದು, ಅದನ್ನು ಅವಹೇಳನ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಆಗುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಮಕ್ಕಳ ಮೇಲೆ ಅಲ್ಲಸಲ್ಲದ ಮಾತುಗಳನ್ನು ಆಡುತ್ತಿರುವುದು ಸಹ ನಮ್ಗೆ ಕಂಡು ಬಂದಿದೆ. ಖಂಡಿತ ಇದು ಒಳ್ಳೆಯ ಒಂದು ಪರಂಪರೆ ಸಹ ಅಲ್ಲ, ಒಳ್ಳೆಯ ಒಂದು ವಿಷಯ ಸಹ ಅಲ್ಲ. ಹಿಂದೂ ಸಮಾಜ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೋ ಅದು ಉತ್ತರ ಕೊಡ್ತಾ ಬಂದಿದೆ.